ಮಂಗಳೂರಿನ ಪಿಲಿಕುಳ ಗಾಲ್ಫ್ ಕ್ಲಬ್ನ ಸಮೀಪದಲ್ಲಿ ರಿತೇಶ್ ಮಾಲಕತ್ವದಲ್ಲಿ ರಾಜಶ್ರೀ ಮೆನ್ಸ್ ಸಲೂನ್ ಶುಭಾರಂಭಗೊಂಡಿತು. ರಾಜಶ್ರೀ ಹೌಸ್ನಲ್ಲಿ ರಾಜಶ್ರೀ ಮೆನ್ಸ್ ಸಲೂನ್ ಕಾರ್ಯಾರಂಭಗೊಂಡಿತ್ತು. ನೂತನ ಸಲೂನ್ ಅನ್ನ ರಿತೇಶ್ ಅವರ ಮಾತೃಶ್ರೀಯವರಾದ ಜಯಶ್ರೀ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ನಂತರ ಗಣ್ಯರು ದೀಪ ಬೆಳಗಿಸಿ ನೂತನ ಸಲೂನ್ಗೆ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಕ್ಷೇತ್ರ ಗೆಜ್ಜೆಗಿರಿಯ ಕೋಶಾಧಿಕಾರಿ ಮೋಹನ್ ದಾಸ್ ಬಂಗೇರಾ ಅವರು ಮಾತನಾಡಿ ನೂತನ ಸಲೂನ್ಗೆ ಶುಭ ಹಾರೈಸಿದ್ರು. ಖಂಡಿತ ದಾದನ ಜಿಲ್ಲೆ ಮಟ್ಟದ ಒಂದು ಸ್ಟಾರ್ಟ್ ಮಾಡ್ತದ್ದು ಇನ್ನು ಅಲ್ಪ ಅಲ್ಪ ದಾದನ ಜಿಲ್ಲೆಯಲ್ಲಿ ಸ್ವಯಂ ಸ್ವಂತ ಉದ್ಯೋಗ ಮತ್ತೊಂದು ಅಂದ್ರೆ ಮಾತೆರನ್ನ ನಂದಿಟ್ಟು ನನ್ನ ಮೇಲೆ ದೇವರ ಸಂಪೂರ್ಣ ಆಶೀರ್ವಾದ ಉಪ್ಪಾಡು ನನಾತ್ಮಲ್ಲ ಜನವಾಡು ಊರು 10 ಜನಕ್ಕೆ ಕೊಡುಗೈ ಧಾನ್ಯವಾಡು ಈ ಸಂದರ್ಭದಲ್ಲಿ ರಾಜಶ್ರೀ ಮೆನ್ಸ್ ಸಲೂನ್ನ ಮಾಲಕರಾದ ರಿತೇಶ್ ಅವರ ಪೋಷಕರಾದ ಸಂತೋಷ್, ಮೂಡುಶೆಡ್ಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅನಿಲ್ ಕುಮಾರ್, ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಹರೀಶ್ ಕೋಟ್ಯಾನ್, ಆರ್ಎಸ್ಎಸ್ ಶಕ್ತಿನಗರ ಸಂಘ ಚಾಲಕರಾಗಿರುವ ಜಯರಾಮ್ ಕೊಟ್ಟಾರೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.